Viruses Urbani, Daikron, Higajibitharium Chim. Dono Smita, Menutaniami, Message Povitra Balidan, Surut Kartam. Daikron Hami Ubi Rovia, Surveilla Gita Dwari, Yamisa Kami, Thair Sabi. Panam Koikra, Hanundo, Gitanke, Adinento. ಹರ್ಷದಿಂದ ಕರ್ತರನ್ನು ಹಾಡಬನ್ನಿರಿ, ಹರ್ಷದಿಂದ ಯೇಸುವನ್ನು ಕೂಡಿ ವಂದಿಸಿ, ಹರ್ಷದಿಂದ ಕರ್ತರನ್ನು ಹಾಡಬನ್ನಿರಿ, ಹರ್ಷದಿಂದ ಯೇಸುವನ್ನು ಕೂಡಿ ವಂದಿಸಿ. ಪರಮದೇವ ಏಕದೇವ ನಮ್ಮ ಕರ್ತರು, ಕರುಣೆ ತೋರಿ ಭಕ್ತ ಕಾವಶಕ್ತ ದೇವರು, ಕರುಣೆ ತೋರಿ ಭಕ್ತ ಕಾವಶಕ್ತ ದೇವರು. ಹರ್ಷದಿಂದ ಕರ್ತರನ್ನು ಹಾಡಬನ್ನಿರಿ, ಹರ್ಷದಿಂದ ಯೇಸುವನ್ನು ಕೂಡಿ ವಂದಿಸಿ. ಸಕಲ ಸೃಷ್ಟಿ ಬಾಗಿ ನಿಂದು ನಿಮ್ಮ ನಾಮವ ಅಖಿಲ ಲೋಕ ಭಕ್ತಿಯಿಂದ ಹಾಡಿ ಸಾರುವುದು, ಅಖಿಲ ಲೋಕ ಭಕ್ತಿಯಿಂದ ಹಾಡಿ ಸಾರುವುದು. ಹರ್ಷದಿಂದ ಕರ್ತರನ್ನು ಹಾಡಬನ್ನಿರಿ, ಹರ್ಷದಿಂದ ಯೇಸುವನ್ನು ಕೂಡಿ ವಂದಿಸಿ, ಹರ್ಷದಿಂದ ಕರ್ತರನ್ನು ಹಾಡಬನ್ನಿರಿ, ಹರ್ಷದಿಂದ ಯೇಸುವನ್ನು ಕೂಡಿ ವಂದಿಸಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರವರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಯೋಸೆಫ್ ವಾಸರನ್ನು ನಾವು ಸ್ತುತಿಸಲು ಮತ್ತು ತ್ರೇಕ ದೇವರನ್ನು ನಾವು ಆರಾಧಿಸಲು ಈ ಬಲಿಪೀಠದ ಮುಂದೆ ನಾವು ಸೇರಿದ್ದೇವೆ. ದೇವರು ನಮ್ಮ ಮೇಲೆ ಸಂತ ಜೋಸೆಫ್ ವಾಸರ ಮುಖಾಂತರ ಬಹಳಷ್ಟು ಆಶೀರ್ವಾದಗಳನ್ನು, ಕೃಪಾವರಗಳನ್ನು ಸುರಿಸಿದ್ದಾರೆ. ಈ ಬಲಿಪೂಜೆಯ ಸಮಯದಲ್ಲಿ ಅವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸೋಣ ಮತ್ತು ನಮಗೆ ಮುಂದಿನ ದಿನಗಳಲ್ಲಿ ಜೀವಿಸಲು, ವಿಶೇಷವಾಗಿ ಸಂತ ಜೋಸೆಫ್ ವಾಸರು ನಾವು ಉತ್ಸಾಹಭರಿತ ಹುರುಪಿನಿಂದ ತುಂಬಿದ ಮಿಷನರಿ ಆಗಲು, ಸುವಾರ್ಥ ಪ್ರಸಾರ ಮಾಡುವ ವ್ಯಕ್ತಿಯಾಗಲು, ಆದರ್ಶರು, ಪ್ರೇರಿತರು ಎಂಬ ಈ ಧ್ಯೇಯ ವಾಕ್ಯವನ್ನು ಧ್ಯಾನಿಸಲು ಬೇಕಾದ ಶಕ್ತಿಯನ್ನು ನಾವು ಬೇಡಿಕೊಳ್ಳೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ನಾವೀಗ ಒಪ್ಪಿಕೊಳ್ಳೋಣ. ನಾವೆಲ್ಲರೂ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮಳನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭುದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ.
ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಮೌನವಾಗಿ ನಮ್ಮ ಕೋರಿಕೆಗಳನ್ನು ದೇವರ ಮುಂದಿಟ್ಟು ಪ್ರಾರ್ಥಿಸೋಣ. ವಿ ಪ್ರೇ ಫಾರ್ our personal intentions. ದೇವರೇ, ಪುನೀತ ಜೋಸೆಫ್ ವಾಸ್ ಅವರ ಆದರ್ಶ ಮತ್ತು ಯಾಜಕ ಸೇವೆಯಿಂದ ಏಷ್ಯಾದಲ್ಲಿ ನಿಮ್ಮ ಧರ್ಮಸಭೆಯ ಘನತೆಯನ್ನು ಹೆಚ್ಚಿಸಿದ್ದೀರಿ. ನಿಮ್ಮ ಸೇವಕ ಸತ್ಯವಾದ ವಾಕ್ಯದಿಂದ ಚೇತನಗೊಳಿಸಿ ಜೀವವಿವ ಸಂಸ್ಕಾರದಿಂದ ಪೋಷಿಸಿದ ನಿಮ್ಮ ಪ್ರಜೆಯನ್ನು ಈಕ್ಷಿಸಿರಿ. ಇವರ ಭಿನ್ನಾದ ಮೂಲಕ ನಾವು ವಿಶ್ವಾಸದಲ್ಲಿ ಪ್ರವರ್ತಿಸುತ್ತಾ ಶುಭ ಸಂದೇಶದ ಫಲಪ್ರದ ಸಾಕ್ಷಿಗಳಾಗುವಂತೆ ದಯಿಂದ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮದ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಸಾಮುವೇಲನ ಮೊದಲನೇ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಸಾಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟನಲ್ಲವೇ? ನೀನು ಅವನಿಗಾಗಿ ಎಷ್ಟರವರೆಗೆ ದುಃಖಿಸುತ್ತಿರುವೆ? ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ. ನಾನು ನಿನ್ನನ್ನು ಬೆತ್ಲೆಹೇಮಿನವಾದ ಜೆಸ್ಸೆಯನ ಬಳಿಗೆ ಕಳಿಸುತ್ತೇನೆ. ಅವನ ಮಕ್ಕಳಲ್ಲೊಬ್ಬನ ಅರಸನನ್ನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದರು. ಸಾಮುವೇಲನು ಎಲಿಯಾಬನನ್ನು ನೋಡಿ ತನ್ನಷ್ಟಕ್ಕೆ ನಿಶ್ಚಯವಾಗಿ ಸರ್ವೇಶ್ವರ ಅಭಿಷೇಕಕ್ಕೆ ಆರಿಸಿಕೊಂಡವನು ನನ್ನ ಮುಂದೆ ಇದ್ದಾನೆ ಎಂದುಕೊಂಡನು. ಆದರೆ ಸರ್ವೇಶ್ವರ ಸ್ವಾಮಿ ಸಾಮುವೇಲನಿಗೆ, ನೀನು ಅವನ ಚೆಲುವಿಗೆಯನ್ನಾಗಲಿ ಎತ್ತರವನ್ನಾಗಲಿ ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಸರ್ವೇಶ್ವರ ಮನುಷ್ಯರಂತೆ ಬಹಿರಂಗದ ತೋರಿಕೆಯನ್ನು ನೋಡುವುದಿಲ್ಲ, ಅಂತರಂಗವನ್ನೇ ವೀಕ್ಷಿಸುತ್ತಾನೆ ಎಂದರು. ಜೆಸ್ಸೆಯನು ಅಬೀನಾದಾಬನನ್ನು ಸಾಮುವೇಲನ ಬಳಿಗೆ ಬರಮಾಡಲು ಸಾಮುವೇಲನು, ಸರ್ವೇಶ್ವರ ಇವನನ್ನು ಆರಿಸಿಕೊಳ್ಳಲಿಲ್ಲ ಎಂದು ಹೇಳಿದನು. ತರುವಾಯ ಜೆಸ್ಸೆಯನು ಶಮ್ಮ ಎಂಬವರನ್ನು ಬರಮಾಡಲು ಸಾಮುವೇಲನು, ಸರ್ವೇಶ್ವರ ಇವನನ್ನು ಆರಿಸಿಕೊಳ್ಳಲಿಲ್ಲ ಎಂದು ಹೇಳಿದನು. ಹೀಗೆ ಜೆಸ್ಸೆಯನು ತನ್ನ ಮಕ್ಕಳಲ್ಲಿ 7 ಮಂದಿಯನ್ನು ಅವನ ಬಳಿಗೆ ಬರಮಾಡಿದನು. ಅವನು, ಸರ್ವೇಶ್ವರ ಇವರನ್ನು ಆರಿಸಿಕೊಳ್ಳಲಿಲ್ಲ ಎಂದು ನುಡಿದನು. ಅನಂತರ ಸಾಮುವೇಲನು ಜೆಸ್ಸೆಯನನ್ನು, ನಿನ್ನ ಮಕ್ಕಳೆಲ್ಲ ಎಷ್ಟೇ ಮಂದಿಯೋ ಎಂದು ಕೇಳಿದನು. ಅವನು, ಎಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿದ್ದಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟವನು. ಆಗ ಸಾಮುವೇಲನು ಅವನನ್ನು ಇಲ್ಲಿಗೆ ಬರಮಾಡು, ಅವನು ಬರುವವರೆಗೂ ನಾವು ಊಟಕ್ಕೆ ಕುಳಿತುಕೊಳ್ಳಬಾರದು ಎಂದು ಹೇಳಿದನು. ಜೆಸ್ಸೆಯನು ಅವನನ್ನು ಕರೆತರಿಸಿದನು. ಅವನನ್ನು ಕೆಂಬಣ್ಣನಾದವನು, ಸುಂದರ ನೇತ್ರನು ಹಾಗೂ ನೋಟಕ್ಕೆ ರಮಣೀಯನು ಆಗಿದ್ದನು. ಸರ್ವೇಶ್ವರ ಸಾಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಿದರು. ಸಾಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು. ಕೂಡಲೇ ಸರ್ವೇಶ್ವರನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ದೇವರ ವಾಕ್ಯವಿದು. ನಿನ್ನ ಛಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ. ನಿನ್ನ ಸತ್ಯತೆ ಆಗಸದಂತೆ ಸ್ಥಿರ ಸ್ಥಾಪಿತ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನು. ನೀನೆಂದೇ ನಾನಾರಿಸಿದವನೊಡನೆ ಮಾಡಿರುವೆ ಒಪ್ಪಂದ. ನನ್ನ ದಾಸ ದಾವೀದನಿಗೆ ಇತ್ತಿರುವೆ ಈ ತೆರನಾದ ಶಪಥ. ಸ್ಥಾಪಿಸಿರುವೆ ಶಾಶ್ವತವಾಗಿ ನಿನ್ನ ಸಂತತಿಯನು. ಸ್ಥಿರಪಡಿಸುವೆ ಯುಗ ಯುಗಕ್ಕೂ ನಿನ್ನ ಸಿಂಹಾಸನವನ್ನು. ಪ್ರಭು ಕೀರ್ತಿಸುವೆನು ಸದಾ
ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಲೋಕಾಂತ್ಯದವರೆಗೂ ಸದಾ ನಿಮ್ಮೊಡನೆ ಇರುವೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭುವೇ ನಿಮಗೆ ಮಹಿಮೆಯಲ್ಲಲಿ. ಯೇಸು ಸ್ವಾಮಿ ಊರೂರುಗಳಲ್ಲೂ ಹಳ್ಳಿಗಳಲ್ಲೂ ಸಂಚಾರ ಮಾಡುತ್ತಾ ಅಲ್ಲಿಯ ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧಿಸಿದರು. ಶ್ರೀ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರಿದರು. ಎಲ್ಲ ತರಹದ ರೋಗ ರುಜಿನಗಳನ್ನು ಗುಣಪಡಿಸಿದರು. ಆ ಜನಸಮೂಹವನ್ನು ಕಂಡಾಗ ಅವರ ಮನ ಕರಗಿತು. ಏಕೆಂದರೆ ಕುರುಬನಿಲ್ಲದ ಕುರಿಗಳಂತೆ ಅವರು ತೋಳಲಿದ್ದರು ಹಾಗೂ ಬಳಲಿದ್ದರು. ಆದುದರಿಂದ ಯೇಸು ತಮ್ಮ ಶಿಷ್ಯರಿಗೆ, ಬೆಳೆಯೇನೂ ಹೇರಳ, ಕೊಯ್ಲುಗಾರರು ವಿರಳ. ಈ ಕಾರಣ ತನ್ನ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಈ ಉತ್ಸವದ ವಿಷಯ ಸಂತ ಜೋಸೆಫ್ ವಾಸರು ಹುರುಪಿನಿಂದ ತುಂಬಿದ ಮಿಷನರಿ ಅಥವಾ ಸುವಾರ್ಥ ಪ್ರಚಾರಕರು ಆಗಲು ಆದರ್ಶ ಅಥವಾ ಪ್ರೇರಣೆ. Saint Joseph was urbeist missionaries of ಪ್ರೇರಣೆ. ನಮ್ಮ ಪೋಪ್ ಜಗದ್ಗುರು ಫ್ರಾನ್ಸಿಸ್ ರವರು ಅಕ್ಟೋಬರ್ ತಿಂಗಳಲ್ಲಿ ನಮಗೆ ಇಡೀ ಜಗತ್ತಿಗೆ ವಿಶೇಷ ಸುವಾರ್ಥ ಪ್ರಸಾರದ ಮಾಸ, ಎಕ್ಸ್ಟ್ರಾರ್ಡಿನರಿ ಮಿಷನ್ ಮಂತ್ ಎಂಬುದಾಗಿ ಪ್ರಕಟಿಸಿದರು. ನಮ್ಮ ಧರ್ಮ ಕೇಂದ್ರಗಳಲ್ಲಿ ಈ ವಿಶೇಷ ಸುವಾರ್ಥ ಪ್ರಸಾರದ ಮಾಸವನ್ನು ನಾವು ಅರ್ಥಭರಿತವಾಗಿ ಆಚರಿಸಿದ್ದೇವೆ ಮತ್ತು ಇದರ ಬಗ್ಗೆ ಪ್ರತಿದಿನ ಮತ್ತು ಪ್ರತಿ ಭಾನುವಾರಗಳಲ್ಲಿ ತಿಳಿದುಕೊಂಡಿದ್ದೇವೆ. ಇದರ ಒಂದು ಉದ್ದೇಶ ಇತ್ತು. ನಮ್ಮ ಕಥೋಲಿಕ ಕ್ರೈಸ್ತ ಜೀವನವು ಹೇಗೆ ಇದೆ, ಯೇಸು ಸ್ವಾಮಿಯೊಂದಿಗೆ ವೈಯಕ್ತಿಕವಾದಂತಹ ಒಂದು ಸಂಬಂಧದಿಂದ ಕೂಡಿದ ಜೀವನವಾಗಿದೆಯೋ ಅಥವಾ ಬರೇ ಒಂದು ಭಕ್ತಿ, ವಿಶ್ವಾಸ ಹೆಚ್ಚಿಲ್ಲದೆ ಭಕ್ತಿ ಕಾರ್ಯಕ್ರಮಗಳಲ್ಲಿ ತುಂಬಿದ ಜೀವನವಾಗಿದೆಯೋ ನೋಡಲು, ಆತ್ಮ ಅವಲೋಕನವನ್ನು ಮಾಡಲು, ಟು ಸಿ ಆರ್ ಲೈಫ್ ವೆದರ್ ವಿ ಹ್ಯಾವ್ the experience of experience of the risen Christ, whether we have encountered that risen Christ or not. Are we missionaries? ನಾವು ಮಿಷನರಿಗಳು ಅಥವಾ ಸುವಾರ್ಥ ಪ್ರಸಾರ ಮಾಡುವ ಉದ್ದೇಶದಿಂದ ನಮ್ಮ ಕ್ರೈಸ್ತ ಜೀವನವನ್ನು ಜೀವಿಸುತ್ತೇವೆಯೋ ಇಲ್ಲವೋ ಎಂಬುದಾಗಿ ನೋಡಲು ಪೋಪ್ ಜಗದ್ಗುರು ನಮಗೆ ಒಂದು ತಿಂಗಳನ್ನು ನೀಡಿದ್ದರು. ಇದರ ವಿಚಾರವನ್ನು
ಅಕ್ಟೋಬರ್ ತಿಂಗಳಲ್ಲೇ ಕೊನೆಗೊಳಿಸಲು ಸಾಧ್ಯವಿಲ್ಲ. ಅದು ಮುಂದುವರಿಯಬೇಕು. ದ ಮಿಷನರಿ ಸ್ಪಿರಿಟ್ ಶುಡ್ ಬಿ ಕಂಟಿನ್ಯೂಡ್ ಇನ್ ದ ಲೈಫ್ ಆಫ್ ಎ ಕ್ರಿಶ್ಚಿಯನ್ ಎವ್ರಿ ಡೇ ಇನ್ ದ ಚರ್ಚ್. ಈ ಆಧಾರದ ಮೇಲೆ ಇಂದಿನ ವಿಷಯ ಸಂತ ಜೋಸೆಫ್ ವಾಸರು ಹುರುಪಿನಿಂದ ತುಂಬಿದ ಮಿಷನರಿ ಆಗಲು ಪ್ರೇರಣೆ ಎಂಬುದಾಗಿ. ಇದು ಮೊದಲನೆಯ ವಿಚಾರ. ಎರಡನೆಯದಾಗಿ ನಾವು ನಮ್ಮ ಪರಿಸರದವನ್ನೇ ನೋಡೋಣ. ನಮ್ಮ ಸಮಾಜದ ಈ ಜಗತ್ತಿನ ಚರಿತ್ರೆಯಲ್ಲಿ, ಧರ್ಮಸಭೆಯ ಚರಿತ್ರೆಯಲ್ಲಿ, ನಮ್ಮದೇ ಊರಿನ ಚರಿತ್ರೆಯಲ್ಲಿ, ದಕ್ಷಿಣ ಕನ್ನಡ ಮಂಗಳೂರು ಧರ್ಮ ಪ್ರಾಂತ್ಯದ ಚರಿತ್ರೆಯಲ್ಲಿ ನೋಡುವುದಾದರೆ ಬಹಳಷ್ಟು ಮಿಷನರಿಗಳು ಅಥವಾ ಸುವಾರ್ಥ ಪ್ರಸಾರ, ಶುಭ ಸಂದೇಶ ಪ್ರಸಾರ ಮಾಡುವಂತಹ ವ್ಯಕ್ತಿಗಳು ಇಲ್ಲಿಗೆ ಬಂದಿದ್ದಾರೆ. ಮೊತ್ತ ಮೊದಲನೇದಾಗಿ ಭಾರತಕ್ಕೆ ಬಂದವರು ಸಂತ ಥಾಮಸ್, ಸೈಂಟ್ ಥಾಮಸ್, ಎ ಮಿಷನರಿ, ಅಪೋಸ್ಟಲ್ ಆಫ್ ಕ್ರೈಸ್ಟ್, ಯೇಸುವಿನ ಶಿಷ್ಯರು ಕೇರಳದಲ್ಲಿ ಬಂದರು. ಯೇಸು ಸ್ವಾಮಿಯ ಶುಭ ಸಂದೇಶವನ್ನು ಅವರು ಸಾರಿದರು. ಬಹಳಷ್ಟು ಮಂದಿಯನ್ನು ಯೇಸು ಸ್ವಾಮಿಯ ಅನುಯಾಯಿಗಳನ್ನಾಗಿ ಅವರು ಪರಿವರ್ತಿಸಿದರು. ಎರಡನೆಯದಾಗಿ ನಾವು ನೋಡುತ್ತೇವೆ, ಸ್ಪೇನ್ನಿಂದ ಬಂದಂತಹ ಸಂತ ಫ್ರಾನ್ಸಿಸ್ ಝೇವಿಯರ್ ಗೋವಾ ರಾಜ್ಯದಲ್ಲಿ ಬಂದು ಎಷ್ಟೋ ಬಡ ಜನರಿಗೆ, ಕಷ್ಟದಲ್ಲಿರುವವರಿಗೆ ಒಂದು ಆಶ್ರಯವಾದರು. ಯೇಸು ಸ್ವಾಮಿಯ ಪ್ರೀತಿ, ಯೇಸು ಸ್ವಾಮಿಯ ಆ ಶುಭ ಸಂದೇಶವನ್ನು ಅವರಿಗೆ ಸಾರುತ್ತಾರೆ. ಇಂದು ಕೂಡ ಅವರ ಶರೀರ ಗೋವಾದಲ್ಲಿ ಸತ್ತರೂ ಇದೆ. ನಾವು ಅದರ ಬಗ್ಗೆ ನಮಗೆ ತಿಳಿದಿದೆ. ಮದರ್ ತೆರೇಸರವರು ಅವರ ಊರನ್ನೇ ಬಿಟ್ಟು ಕಲ್ಕತ್ತಕ್ಕೆ ಬಂದು ಯಾರೂ ಇಲ್ಲದ ಬಡ ಜನರನ್ನು, ಪುವರೆಸ್ಟ್ ಅಮಾಂಗ್ ದ ಪುವರ್, ಅವರೊಂದಿಗೆ ಅವರು ಸೇವೆ ಸಲ್ಲಿಸುತ್ತಾರೆ. ಉತ್ತಮ ಉತ್ಸಾಹದಿಂದ ತುಂಬಿದ ಆ ಮಿಷನರಿ, ಶುಭ ಸಂದೇಶ ಸಾರಿದ ವ್ಯಕ್ತಿ, ಅವರು ಇಂದು ಸಂತರಾಗಿದ್ದಾರೆ. ಹಾಗೆಯೇ ನಮ್ಮ ಈ ಮಂಗಳೂರು ಧರ್ಮ ಪ್ರಾಂತ್ಯದಲ್ಲಿ ಬಂದಂತಹ ಎಷ್ಟೊಂದು ಮಿಷನರಿಗಳಿದ್ದಾರೆ. ಯುರೋಪ್ ದೇಶದಿಂದ, ಇಟಲಿಯಿಂದ, ರೋಮ್ ನಗರದಿಂದ ನಮ್ಮ ಊರಿಗೆ ಬಂದು ನಮ್ಮ ಕಷ್ಟಗಳನ್ನು ಅರಿತು ನಮಗೆ ಬೇಕಾದ ಮನೆ, ನಮಗೆ ಬೇಕಾದ ಆಶ್ರಯ, ನಮಗೆ ಬೇಕಾದಂತಹ ವಿದ್ಯಾಭ್ಯಾಸ, ನಮಗೆ ಬೇಕಾದಂತಹ ಉದ್ಯೋಗಕ್ಕೆ ಹೋಗುವಂತಹ ಒಂದು ದಾರಿಯನ್ನು, ಉತ್ತಮ ಕ್ರೈಸ್ತ ಜೀವನವನ್ನು, ಇತರರಿಗೆ ಸೇವೆ ಮಾಡುವಂತಹ, ಶ್ರಮಿಸುವಂತಹ ಜೀವನವನ್ನು ನಡೆಸಿಕೊಟ್ಟ ಎಷ್ಟೋ ಮಿಷನರಿಗಳು ಇದ್ದಾರೆ. ಅವರು ತಮ್ಮ ತಂದೆ ತಾಯಿಯವರನ್ನು, ತಮ್ಮ ಸಂಬಂಧಿಕರನ್ನು, ತಮ್ಮ ಸಂಪತ್ತನ್ನು ಎಲ್ಲವನ್ನು ಅಲ್ಲಿ ಬಿಟ್ಟು ನಮ್ಮ ಊರು, ನಮ್ಮ ಭಾರತ ದೇಶ ಉದ್ಧಾರವಾಗಬೇಕು, ಒಳ್ಳೆಯದಾಗಬೇಕು, ಎಲ್ಲರೂ ಸತ್ಯದ ಹಾದಿಯಲ್ಲಿ ನಡೆಯಬೇಕು, ಶಾಂತಿ ಸಮಾಧಾನದ ಹಾದಿಯಲ್ಲಿ ನಡೆಯಬೇಕು, ಇತರರನ್ನು ಪ್ರೀತಿಸಬೇಕು, ಇತರರನ್ನು ಕ್ಷಮಿಸಬೇಕು, ಹಿಂಸೆಯಿಂದ ಕೂಡಿದ ಜನರಾಗಬಾರದು, ಬದಲಾಗಿ ಏಕತೆಯ ಮನೋಭಾವವುಳ್ಳಂತಹ ವ್ಯಕ್ತಿಗಳಾಗಬೇಕು ಎಂಬುದಾಗಿ ದುಡಿದಿದ್ದಾರೆ, ಸೇವೆ ಸಲ್ಲಿಸಿದ್ದಾರೆ, ಅಮರರಾಗಿದ್ದಾರೆ. ಇವರು ಮಿಷನರಿಗಳು. ಇದು ಚರಿತ್ರೆ. ಇವರ ನಡುವೆ ಬಂದವರು ಸಂತ ಜೋಸೆಫ್ ವಾಸರು. ಗೋವಾದಲ್ಲಿ ಬೆನಾಲಿಮ್ ಈ ಹಳ್ಳಿಯಲ್ಲಿ ಅವರ ಜನನವಾಗಿತ್ತು. ಅಲ್ಲಿ ನಂತರ ಅವರ ಕುಟುಂಬವೇ ದೈವ ಭಕ್ತಿಯಿಂದ ಕೂಡಿದ ಕುಟುಂಬ. ಪ್ರತಿದಿನ ಪ್ರಾರ್ಥನೆ, ಪ್ರತಿದಿನ ಬಲಿಪೂಜೆ, ದಾರಿಯಲ್ಲಿ ಹೋಗುವಾಗಲೂ ಜಪಸರ ಮಾಲೆ, ರೋಸರಿಯನ್ನು ಅವರು ಹೇಳುತ್ತಿದ್ದರು ಮತ್ತು ಇತರರಿಗೆ ಸಹಾಯ ಮಾಡುತ್ತಿದ್ದರು. ಇಂಥ ಒಂದು ಕುಟುಂಬದಲ್ಲಿ ಬೆಳೆದ ಜೋಸೆಫ್ ವಾಸರು ಅವರ ವಿದ್ಯಾಭ್ಯಾಸ ಮುಗಿಸಿದ ನಂತರ ಯಾಜಕರಾಗುತ್ತಾರೆ. ಯಾಜಕರಾದ ನಂತರ ಅವರು ಕಾಲು ದಾರಿಯಲ್ಲಿ ನಮ್ಮ ಈ ಕೆನರಾ ಕರಾವಳಿ ಪ್ರದೇಶದಲ್ಲಿ ಬರುತ್ತಾರೆ. ಕುಂದಾಪುರ, ಗಂಗೊಳ್ಳಿ, ಬೈಂದೂರು, ನಂತರ ಅವರು ಬಂದವರು ರೊಸಾರಿಯೋ ಕಥೆಡ್ರಲ್, ಮಂಗಳೂರು ಮತ್ತು ಇಲ್ಲಿರುವ ಪಾಣೀರು, ಮುಡಿಪು ಈ ಪುಣ್ಯಕ್ಷೇತ್ರಕ್ಕೆ ಅವರು ನೀಡಿದಂತಹ ಸೇವೆ ನೀಡಿದಂತಹ ಸ್ಥಳಗಳಾಗಿವೆ. ಇಲ್ಲಿ ಬಂದಾಗ ಅವರು ನೋಡಿದ್ದು ಎಷ್ಟೋ ಮಂದಿ ಜನರು ಕುಟುಂಬ ಜೀವಿಗಳು. ಅವರ ಲಗ್ನ, ಮದುವೆ ಇದು ಪವಿತ್ರವಾಗಿರಲಿಲ್ಲ.
ಯಾಜಕರು ಇರಲಿಲ್ಲ, ಸಂಸ್ಕಾರ ಅವರಿಗೆ ಸಿಗಲಿಲ್ಲ, ಹೀಗೆ ಜೀವಿಸ್ತಿದ್ದರು. ಲಿವಿಂಗ್ ರಿಲೇಶನ್ಶಿಪ್ ಹೇಳ್ತೇವೆ ನಾವು. ಒಟ್ಟಾಗಿ ಜೀವಿಸ್ತಿದ್ದರು. ಒಂದು ಶಿಸ್ತು ಇರಲಿಲ್ಲ. ಭಕ್ತಿ ಇತ್ತು, ಆದರೆ ಶಿಸ್ತು ಇರಲಿಲ್ಲ, ವಿಶ್ವಾಸ ಇರಲಿಲ್ಲ. ಬಹಳ ಕಷ್ಟದಿಂದ ಇದ್ದ ಜನರು ಇಲ್ಲಿ ಇದ್ದರು. ಅವರಿಗೆ ಪವಿತ್ರ ದೀಕ್ಷಾಸ್ನಾನ ಸಿಗಲಿಲ್ಲ, ಅವರಿಗೆ ಬೇರೆ ಸಂಸ್ಕಾರಗಳು, ಈ ಪವಿತ್ರ ಪರಮ ಪ್ರಸಾದದ ಸಂಸ್ಕಾರ ಅವರಿಗೆ ಸಿಗಲಿಲ್ಲ. ಕ್ಷಮಿಸುವಂತಹ ಈ ಪಾಪ ನಿವೇದನೆಯ ಸ್ಯಾಕ್ರಮೆಂಟ್ ಆಫ್ ರಿಕಾನ್ಸಿಲಿಯೇಷನ್ ಅವರಿಗೆ ಸಿಗಲಿಲ್ಲ. ಇದನ್ನೆಲ್ಲ ಕಂಡು ಅವರಿಗೆ ಮನ ಕರಗುತ್ತದೆ, ದಯಾಳುತನದಿಂದ ಅವರು ತುಂಬುತ್ತಾರೆ. ಅವರು ಹೇಳುತ್ತಾರೆ, ಈ ಜನರಿಗೋಸ್ಕರ ನಾನು ಏನಾದರೂ ಮಾಡಬೇಕು, ಇವರಿಗೆ ಸ್ವರ್ಗ ಸಾಮ್ರಾಜ್ಯವನ್ನು ನಾನು ತೋರಿಸಬೇಕು. ಇವರ ಕುಟುಂಬದಲ್ಲಿ ಯಾವಾಗಲೂ ಜಗಳ ಇದೆ, ಇವರ ಕುಟುಂಬದಲ್ಲಿ ಅನ್ಯಾಯ ಇದೆ, ಇವರ ಕುಟುಂಬದಲ್ಲಿ ಸಂತೋಷ ಸಮಾಧಾನ ಇಲ್ಲ, ಯಾವಾಗಲೂ ಇವರು ರೋಗಗಳಿಂದ ಮತ್ತು ಒಂದು ವಿಶೇಷವಾಗಿ ಆಧ್ಯಾತ್ಮಿಕ ರೋಗದಿಂದ ಬಳಲುತ್ತಾ ಇದ್ದಾರೆ. ಇವರಿಗೆ ನಾನು ಸತ್ಯದ ದಾರಿಯನ್ನು ತೋರಿಸಬೇಕು ಎಂಬುದಾಗಿ ಈ ಜಾಗದಲ್ಲಿ ಬಂದು, ಈ ಸ್ಥಳದಲ್ಲಿ ಬಂದು ಅವರೊಂದು ಪವಾಡವನ್ನೇ ಮಾಡುತ್ತಾರೆ. ಈ ಮುಡಿಪು ಬೆಟ್ಟದಲ್ಲಿ ಬರುವಾಗ, ಪಿತ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಈ ದುಷ್ಕರ್ಮಿಗಳು, ಶತ್ರುಗಳು ಬರುತ್ತಾರೆ. ಆಗ ಮೊಣಕಾಲೂರಿ ಮಂಡಿಯೂರಿ ಅವರು ಪ್ರಾರ್ಥನೆ ಮಾಡುತ್ತಾರೆ. ಈ 3 ಆ ಸಣ್ಣ ಹೊಂಡಗಳಿಂದ ನೀರು ಚಿಮುಕಿಸುತ್ತದೆ ಮತ್ತು ಆ ಎಲ್ಲ ಶತ್ರುಗಳು ದೂರವಾಗಿ ಹೋಗುತ್ತಾರೆ. ಇಲ್ಲಿ ಶುಭ ಸಂದೇಶದ ಒಂದು ಬೀಜವನ್ನು ಅವರು ಬಿತ್ತುತ್ತಾರೆ. ಯೇಸು ಸ್ವರ್ಗ ಸಾಮ್ರಾಜ್ಯದ ಬೀಜವನ್ನು ಬಿತ್ತುತ್ತಾರೆ. ಆ ದಿನದಿಂದ ಇನ್ನು ಮುಂದೆಯೂ ಈ ಸ್ವರ್ಗ ಸಾಮ್ರಾಜ್ಯ ಇಲ್ಲಿ ಬೆಳೆದಿದೆ. ಇದೇ ಒಂದು ಸಾಕ್ಷಿ. ನಮ್ಮ ಸಂತ ಜೋಸೆಫ್ ವಾಸರು ಇಲ್ಲಿ ಬಂದಕ್ಕೆ ಒಂದು ಸಾಕ್ಷಿಯಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅವರು ಇಲ್ಲಿಯೇ ನಿಲ್ಲುವುದಿಲ್ಲ, ಹಿಂದೆ ಗೋವಾಕ್ಕೆ ಹೋಗುತ್ತಾರೆ. ಗೋವಾದಲ್ಲಿ ಹೋಗುವಾಗ ಅಲ್ಲಿ ಅವರ ಜೀವನವನ್ನು ಕಂಡು ಅವರಿಗೆ ಹೇಳುತ್ತಾರೆ, ಅವರು ಉತ್ಸಾಹಭರಿತ, ಹುರುಪಿನಿಂದ ತುಂಬಿದ ಧರ್ಮ ಪ್ರಚಾರಕರು, ಮಿಷನರಿಗಳು ಎಂಬುದಾಗಿ ಬಿರುದನ್ನು ಅವರಿಗೆ ನೀಡುತ್ತಾರೆ. He is a missionary with enthusiasm, missionary with sacrifice, missionary with zeal for the kingdom of God. ಹೀಗೆ ಈ ವ್ಯಕ್ತಿ ಪುನಃ ಮಂಗಳೂರಿಗೆ ಬರುತ್ತಾರೆ. ನಂತರ ಪುನಃ ಅವರು ಶ್ರೀಲಂಕಾಕ್ಕೆ, ಸಿಲೋನ್ ಅಂತ ನಾವು ಹೇಳುತ್ತೇವೆ, ಶ್ರೀಲಂಕಾ ದೇಶಕ್ಕೆ ಅವರು ಹೋಗುತ್ತಾರೆ. ಅಲ್ಲಿ ಕೂಡ ಜನರು ಇಂತಹ ಪರಿಸ್ಥಿತಿಯಲ್ಲಿರುವಾಗ ಎಲ್ಲವನ್ನು ಮರೆತು ಆ ಜನರಿಗೋಸ್ಕರ, ಬಡ ಜನರಿಗೋಸ್ಕರ ಜೀವನವನ್ನೇ ಅವರು ನೀಡುತ್ತಾರೆ. ಇದಕ್ಕೋಸ್ಕರ ಪವಿತ್ರ ಧರ್ಮಸಭೆ ಇಂದು ಅವರನ್ನು ಸ್ತುತಿಸುತ್ತದೆ, ತ್ರಯೇಕ ದೇವರನ್ನು ಆರಾಧಿಸುತ್ತದೆ, ಮಹಿಮೆ ಪಡಿಸುತ್ತದೆ. ಹೇಳಿ, ಸಂತ ಜೋಸೆಫ್ ವಾಸರು ಹುರುಪಿನಿಂದ ತುಂಬಿದ ಮಿಷನರಿ ಅಥವಾ ಉತ್ಸಾಹಭರಿತರಾದ ಒಂದು ಸುವಾರ್ಥ ಪ್ರಚಾರಕರು, ಶುಭ ಸಂದೇಶ ಪ್ರಸಾರ ಮಾಡಿದವರು. ಅವರ ಜೀವನ ನಮ್ಮ ಜೀವನ ಆಗಬೇಕು ಎಂಬುದಾಗಿ ಇಂದಿನ ಒಂದು ಧ್ಯೇಯವಾಕ್ಯ. ಮೂರನೇದಾಗಿ, ಇದಕ್ಕೆ ಪೂರಕವಾಗಿ ಇಂದಿನ ವಾಚನಗಳು. ಟುಡೇಸ್ ರೀಡಿಂಗ್ಸ್. ಫಸ್ಟ್ ರೀಡಿಂಗ್ ಈಸ್ ಫ್ರಮ್ ಬುಕ್ ಆಫ್ ಸ್ಯಾಮ್ಯುಯಲ್. ಮೊದಲನೆಯ ವಾಚನ ಸಾಮ್ಯುಯಲನ ಗ್ರಂಥದಿಂದ. ಸಾಮ್ಯುಯಲರನ್ನು ದೇವರು ಶುಭ ಸಂದೇಶ ಸಾರಲು ಅವರು ಒಬ್ಬ ರಾಜರು ನಮಗೆ ಬೇಕು, ಆ ಜನರಂಗದಲ್ಲಿ ಒಬ್ಬರು ಮುಖಂಡರು ಬೇಕು ಎಂಬ ಹೇಳಿದಾಗ ಯಾರನ್ನು ಅವರು ಆರಿಸುವುದಿಲ್ಲ, ಸಾಮ್ಯುಯಲನನ್ನು ಆರಿಸುತ್ತಾರೆ. ಮತ್ತು ಅವರು ಹೇಳುತ್ತಾರೆ, ನೀನು ಹೋಗು, ಶುಭ ಸಂದೇಶವನ್ನು ಪ್ರಚಾರ ಮಾಡು. ಗಾಡ್ ಇಲೆಕ್ಟೆಡ್, ಅಪಾಯಿಂಟೆಡ್, ಅನಾಯಿಂಟೆಡ್ ಸ್ಯಾಮ್ಯುಯಲ್ ಟು ಪ್ರೀಚ್ ದ ಕಿಂಗ್ಡಮ್ ಆಫ್ ಗಾಡ್. ಎರಡನೆಯದಾಗಿ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನಮಗೆ ಹೇಳುತ್ತಾರೆ. ಏನು ಹೇಳುತ್ತಾರೆ? ಅವರು ಬಂದವರು ಈ ಮಿಷನರಿಯಾಗಿ, ಪಿತ ದೇವರ ಮಿಷನರಿಯಾಗಿ ಆ ಒಂದು ಶುಭ ಸಂದೇಶವನ್ನು ಸಾರಲು ಬಂದವರು. ಅವರು ಬಂದವರು ಏನು ಮಾಡುತ್ತಾರೆ ಎಂಬುದಾಗಿ ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು. ಮೊದಲನೇದಾಗಿ, ಅವರು ಎಲ್ಲರ ಮನೆಗಳಿಗೆ ಹೋಗುತ್ತಾರೆ. ಹಿ ವಿಸಿಟೆಡ್ ಎವ್ರಿಬಡೀಸ್ ಹೌಸ್. ಜೀಸಸ್ ವಿಸಿಟೆಡ್ ಎವ್ರಿಬಡೀಸ್ ಹೌಸ್. ಅವರಿಗೆ ಅವರು ಶಕ್ತಿಯನ್ನು ನೀಡುತ್ತಾರೆ. ಹಿ ಗೇವ್ ದಮ್ ಸ್ಟ್ರೆಂತ್. ಅವರಿಗೆ ಅವರು ಅನಾರೋಗ್ಯದಿಂದ ಬಳಲುತ್ತಿರುವವನನ್ನು ಗುಣಮುಖರನ್ನಾಗಿ ಮಾಡ್ತಾರೆ. ಹಿ ಹೀಲ್ಡ್ ದ ಸಿಕ್. ಅವರು ಪಾಪಗಳನ್ನು ಕ್ಷಮಿಸ್ತಾರೆ. ಹಿ ಫಾರ್ಗಿವ್ ದ ಸಿನ್ಸ್ ಆಫ್ ದ ಪುವರ್ ಪೀಪಲ್. ಅವರಿಗೆ ಮನಸ್ಸಿನಲ್ಲಿ, ಹೃದಯದಲ್ಲಿ ಧೈರ್ಯ ಇರಲಿಲ್ಲ. ಈ ಸಮಾಜದಲ್ಲಿ ಎಲ್ಲರೂ ಅವರನ್ನು ತಿರಸ್ಕರಿಸುತ್ತಿದ್ದವರು, ಅವರನ್ನು ಅವರು
ಹೇಳುತ್ತಾರೆ, ನಾನು ನಿಮ್ಮೊಡನೆ ಇದ್ದೇನೆ. ಐ ಆಮ್ ವಿತ್ ಯು ಟಿಲ್ ದಿ ಎಂಡ್ ಆಫ್ ದಿ ವರ್ಲ್ಡ್. ರಿಸೀವ್ ದ ಹೋಲಿ ಸ್ಪಿರಿಟ್. ನಾನು ನಿಮ್ಮಲ್ಲಿ ಪವಿತ್ರಾತ್ಮರ ಶಕ್ತಿಯನ್ನು ತುಂಬಿಸ್ತೇನೆ. ಎಲ್ಲವನ್ನು ಬಿಟ್ಟು ಸ್ವರ್ಗದ ರಾಜ್ಯವನ್ನೇ ಬಿಟ್ಟು ಮನುಷ್ಯರಾಗಿ ಬಂದು ಹಿ ಬಿಕೇಮ್ ಮ್ಯಾನ್, ಲೆಫ್ಟ್ ದ ಕಿಂಗ್ಡಮ್ ಆಫ್ ಗಾಡ್, ಸ್ಯಾಕ್ರಿಫೈಸ್ ದ ಕಿಂಗ್ಡಮ್ ಆಫ್ ಗಾಡ್, ಕಿಂಗ್ಡಮ್ ಬಿಕೇಮ್ ಮ್ಯಾನ್ ಅಂಡ್ ಅಗೈನ್ ಹೆಲ್ಪ್ ಅಸ್ ಟು ಅಟೈನ್ ದಟ್ ಕಿಂಗ್ಡಮ್. ನಮಗೆ ಆ ಸ್ವರ್ಗ ಸಾಮ್ರಾಜ್ಯವನ್ನು ಹೇಗೆ ನಮ್ಮದಾಗಿ ಇರಿಸಿಕೊಳ್ಳುವುದು, ಅದರಲ್ಲಿ ಜೀವಿಸಿಕೊಳ್ಳುವುದು ಎಂಬುದಾಗಿ ಉತ್ತಮ ಮಿಷನರಿಯಾಗಿ ಈ ತಿರಸ್ಕಾರಗಳ ನಡುವೆಯೂ ಅವರು ಜೀವಿಸ್ತಾರೆ. ಉತ್ತಮ ಕೆಲಸಗಳನ್ನು ಮಾಡುವಾಗ, ಶುಭ ಸಂದೇಶವನ್ನು ಸಾರುವಾಗ ಯಾರು ಅವರಿಗೆ ಸನ್ಮಾನ ಮಾಡುವುದಿಲ್ಲ. ನೋ ಬಡಿ ಆನರ್ಡ್ ಜೀಸಸ್ ವೆನ್ ಈ ಪ್ರೊಕ್ಲೇಮ್ ದ ಗುಡ್ ನ್ಯೂಸ್. ಕೊನೆಯದಾಗಿ ಅವರಿಗೆ ನೀಡಿದ್ದು ಶಿಲುಬೆ. ದೇ ಗೇವ್ ಹಿಮ್ ದ ಕ್ರಾಸ್. ಅವರು ಹೇಳುತ್ತಾರೆ, ನೀವು ಯಾರು ಸಾಯಬಾರ್ದು, ನೋ ಬಡಿ ಶುಡ್ ಡೈ, ಐ ವಿಲ್ ಡೈ ಫಾರ್ ಯು. ಅಂಥ ಮಿಷನರಿ ಅವರು, ಅಂಥ ಶುಭ ಸಂದೇಶದಿಂದ ಸಾರಿದಂತಹ ಮಹಾನ್ ದೇವರು ಅವರು ಹೇಳುತ್ತಾರೆ, ಫಾದರ್ ಫಾರ್ಗಿವ್ ದೆಮ್, ಕ್ಷಮಿಸಿದರು, ಅವರನ್ನು ಕ್ಷಮಿಸಿರಿ. ಅವರು ಏನು ಮಾಡುತ್ತಾರೋ ಎಂಬುದಾಗಿ ಅವರು ತಿಳಿದಿಲ್ಲ. ಮತ್ತು ತಮ್ಮ ಶಿಷ್ಯರನ್ನು ಆರಿಸುತ್ತಾ ಅವರು ಹೇಳುತ್ತಾರೆ, ನೀವು ಹೋಗಿ ನಿಮ್ಮ ಮಾತಿನಿಂದ, ನಿಮ್ಮ ಜೀವನ ಶೈಲಿಯಿಂದ, ಮೌಲ್ಯಭರಿತ ಜೀವನದಿಂದ ನಾನು ಹೇಳಿದ ಆಜ್ಞೆಗಳನ್ನು ಪಾಲಿಸಲು ಜನರಿಗೆ ಕಲಿಸಿರಿ, ಅವರಿಗೆ ದೀಕ್ಷಾ ಸ್ನಾನವನ್ನು ನೀಡಿರಿ. ಪ್ಲೀಸ್ ಗೋ ಟು ದ ವರ್ಲ್ಡ್, ಪ್ರೀಚ್ ದ ಗುಡ್ ನ್ಯೂಸ್, ಟೀಚ್ ದೆಮ್ ವಾಟ್ ಎವರ್ ಐ ಹ್ಯಾವ್ ಟಾಟ್ ಯು. ನಾನು ಏನು ಹೇಳಿದ್ದೇನೆ ಅದನ್ನು ಮಾತ್ರ ನೀವು ಕಲಿಸಿರಿ. ನೀವು ಏನು ನನ್ನಲ್ಲಿ ನೋಡಿದ್ದೀರಿ ಅದನ್ನು ಮಾತ್ರ ಅವರಿಗೆ ಹೇಳಿರಿ. ಇದೇ ನೀವು ಮಾಡುವಂತಹ ಒಂದು ಮುಖ್ಯ ಕೆಲಸ. ಇನ್ನು ಮುಂದೆ ನೀವು ನನ್ನ ಕೈಗಳು, ನೀವು ನನ್ನ ಕಾಲುಗಳು, ನೀವು ನನ್ನ ಬಾಯಿ, ನೀವು ನನ್ನ ಸರ್ವಸ್ವ. ಯು ಆರ್ ಮೈ ವಿಟ್ನೆಸಸ್, ಯು ಆರ್ ಮೈ ಹ್ಯಾಂಡ್ಸ್, ಯು ಆರ್ ಮೈ ಲೆಗ್ಸ್, ಫೀಟ್, ಯು ಆರ್ ಮೈ ಹೆಡ್, ನಾಲೆಜ್, ಎವ್ರಿಥಿಂಗ್. ನೀವು ಇನ್ನೊಬ್ಬ ಕ್ರೈಸ್ತರು. ಇದೇ ಆಧಾರದ ಮೇಲೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ದೀಕ್ಷಾ ಸ್ನಾನ ದೊರೆತಿದೆ, ಬ್ಯಾಪ್ಟಿಸಮ್ ದೊರೆತಿದೆ. ವಿ ಹ್ಯಾವ್ ರಿಸೀವ್ಡ್ ದ ಬ್ಯಾಪ್ಟಿಸಮ್. ಮತ್ತು ನಮಗೆ ಒಂದು ಈಗ ಜವಾಬ್ದಾರಿ ಇದೆ, ಹಕ್ಕಿದೆ, ಉತ್ತಮ ಮಿಷನರಿಯಾಗಿ ಶುಭ ಸಂದೇಶವನ್ನು ಸಾರಲು. ಶುಭ ಸಂದೇಶವನ್ನು ಅಂದರೆ ಮಿಷನರಿ ಆಗಲು ನಮ್ಮ ಮನಸ್ಸಿನಲ್ಲಿರುವುದು ಯಾಜಕರು ಮಾತ್ರ ಮಿಷನರಿಗಳು. ಓನ್ಲಿ ಪ್ರೀಸ್ಟ್ ಆರ್ ಮಿಷನರೀಸ್, ಓನ್ಲಿ ರಿಲಿಜಿಯಸ್ ಸಿಸ್ಟರ್ಸ್ ಆರ್ ಮಿಷನರೀಸ್, ಧರ್ಮ ಭಗಿನಿಯರು ಮಾತ್ರ ಮಿಷನರೀಸ್ ಅಲ್ಲ. ದೀಕ್ಷಾ ಸ್ಥಾನ ಪಡೆದ ಪ್ರತಿಯೊಬ್ಬಳು ಯೇಸು ಸ್ವಾಮಿಯ ಮಿಷನರಿ, ಸುವಾರ್ಥ ಪ್ರಚಾರಕರು. ಹೇಗೆ? ಮೊದಲನೇದಾಗಿ ಇಂದಿನ ವಾಚನಗಳ ಆಧಾರದ ಮೇಲೆ, ಪವಿತ್ರ ಬೈಬಲಿನ ಆಧಾರದ ಮೇಲೆ ಮತ್ತು ಸಂತ ಜೋಸೆಫ್ ವಾಸರ ಆ ಜೀವನ ಚರಿತ್ರೆಯ ಆಧಾರದ ಮೇಲೆ ವೈಯಕ್ತಿಕವಾಗಿ ನಾವು ಶುಭ ಸಂದೇಶವನ್ನು ಸಾರಲು ದೇವರು ನಮಗೆ ಕರೆ ನೀಡುತ್ತಾರೆ. ಬೈ ಪರ್ಸನ್, ಬೈ ಸೆಲ್ಫ್ ವಿ ನೀಡ್ ಟು ಪ್ರೊಕ್ಲೇಮ್ ದ ಗುಡ್ ನ್ಯೂಸ್ ಟು ಅದರ್ಸ್. ಎರಡನೆಯದಾಗಿ ನಮ್ಮ ಕುಟುಂಬದ ಜೀವನದ ಮುಖಾಂತರ, ಥ್ರೂ ಅವರ್ ಫ್ಯಾಮಿಲಿ ಲೈಫ್ ವಿ ಪ್ರೊಕ್ಲೇಮ್ ಗುಡ್ ನ್ಯೂಸ್ ಟು ದ ಪುವರ್. ಮೂರನೆಯದಾಗಿ ನಮ್ಮ ಸಮಾಜದಲ್ಲಿ ಕೆಲವರು ವಿದ್ಯಾರ್ಥಿಗಳು ನಾವು ಕಲಿಯುತ್ತೇವೆ, ವಿದ್ಯಾಭ್ಯಾಸ ಮಾಡುತ್ತೇವೆ ನಮ್ಮ ಶಾಲೆಗಳಲ್ಲಿ, ಮತ್ತು ಹಿರಿಯರು ನಾವು ದುಡಿಮೆ ಮಾಡುತ್ತೇವೆ, ಹೊಲದಲ್ಲಿ ಗದ್ದೆಯಲ್ಲಿ ಆಗಲಿ, ನಮ್ಮ ಆಫೀಸುಗಳಲ್ಲಾಗಲಿ, ಸಂಸ್ಥೆಗಳಲ್ಲಾಗಲಿ, ಬೇರೆ ಬೇರೆ ವಿಧದಲ್ಲಿ ನಾವು ಕೆಲಸ ಮಾಡುತ್ತೇವೆ. ವಿ ವರ್ಕ್ ಇನ್ ದ ಸೊಸೈಟಿ, ವಿ ಸರ್ವ್ ದ ಸೊಸೈಟಿ ಇನ್ ಡಿಫರೆಂಟ್ ಸೆಕ್ಟರ್ಸ್. ಈ ವಿಧಾನಗಳ ಮುಖಾಂತರ ಉತ್ತಮ ಉತ್ಸಾಹಭರಿತ ಮಿಷನರಿಯಾಗಲು ಇಂದಿನ ಶುಭ ಸಂದೇಶ ನಮಗೆ ಕರೆ ನೀಡುತ್ತದೆ. ಹೇಗೆ ಮಾಡುವುದು? ಮೊದಲನೆಯದಾಗಿ ನಮ್ಮ ಪ್ರಾರ್ಥನೆಯ ಜೀವನ. ಥ್ರೂ ಅವರ್ ಕಂಟಿನ್ಯೂವಲ್ ಕಾನ್ಸ್ಟೆಂಟ್ ಸ್ಟೇಬಲ್ ಪ್ರೇಯರ್ ಲೈಫ್, ನಿರಂತರ ಪ್ರಾರ್ಥನೆ. ಕುಟುಂಬದಲ್ಲಿ ಹೇಗೆ ಸಂತ ಜೋಸೆಫ್ ವಾಸರು ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಅವರಿಗೆ ಶಕ್ತಿ ದೊರೆತದ್ದು ಪ್ರಾರ್ಥನೆಯ ಮುಖಾಂತರ. ಈ ಪ್ರಾರ್ಥನೆಯ ಮುಖಾಂತರ ನಮ್ಮ ಮತ್ತು ದೇವರ ನಡುವಿನ ಸಂಬಂಧ ಬಲವಾಗುತ್ತದೆ, ಗಟ್ಟಿಯಾಗುತ್ತದೆ. ವಿ ಗ್ರೋ ಇನ್ ರಿಲೇಶನ್ಶಿಪ್ ವಿತ್ ಜೀಸಸ್ ಇಫ್ ಯು ಆರ್ ಇಟ್ ಪ್ರೇಯರ್. ಒಂದು ನಮ್ಮಲ್ಲಿ ಪ್ರಾರ್ಥನೆಯೇ ಇಲ್ಲದಿದ್ದರೆ ನಮಗೆ ದೇವರು ಏನೆಂಬುದಾಗಿ ತಿಳಿಯುವುದಿಲ್ಲ. ಅದರ
ಜೊತೆಗೆ ಪ್ರತಿದಿನ ದೇವರ ವಾಕ್ಯವನ್ನು ಓದಿ ಧ್ಯಾನಿಸುವುದು. ರೀಡ್ ದ ವರ್ಡ್ ಆಫ್ ಗಾಡ್ ಎವ್ರಿ ಡೇ. ಪ್ರತಿದಿನ ಓದಿ ಅದನ್ನು 15 ನಿಮಿಷವಾಗಿ ಓದುವುದು ಅದು ಬಹಳಷ್ಟು ಕಡಿಮೆ ಇದೆ ನಮ್ಮ ಕುಟುಂಬದಲ್ಲಿ. ಮೊದಲನೆಯದಾಗಿ ಪ್ರಾರ್ಥನೆ, ದೇವರ ವಾಕ್ಯ ಮತ್ತು ಸಂಸ್ಕಾರಗಳ ಆಚರಣೆ, ವಿಶೇಷವಾಗಿ ಬಲಿಪೂಜೆ. ಸಂಪೂರ್ಣ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ನಾವು ಬಲಿಪೂಜೆಯನ್ನು ಅರ್ಪಿಸುವುದು. ಇದರ ಮುಖಾಂತರ ದೇವರ ಇಚ್ಛೆ ಏನು ಎಂಬುದಾಗಿ ನಮಗೆ ತಿಳಿಯುತ್ತದೆ. ನಮಗೆ ಮಾನಸಿಕವಾಗಿ, ಆತ್ಮಿಕವಾಗಿ ಶಕ್ತಿ ದೊರೆಯುತ್ತದೆ. ವಿ ರಿಸೀವ್ ದ ಸ್ಟ್ರೆಂತ್ ಮೈಂಡ್ ಅಂಡ್ ಹಾರ್ಟ್ ಇನ್ ಹಾರ್ಟ್. ಎರಡನೆಯದಾಗಿ, ಈ ಬಲಿಪೂಜೆ ಅಂತ್ಯದಲ್ಲಿ ಯಾಜಕರು ಹೇಳುತ್ತಾರೆ, ಹೋಗಿ ಬನ್ನಿ, ಶುಭ ಸಂದೇಶವನ್ನು ಸಾರಿರಿ. ಗೋ ಇನ್ ದ ಪೀಸ್ ಆಫ್ ಕ್ರೈಸ್ಟ್ ಟು ಪ್ರೊಕ್ಲೇಮ್ ದ ಗುಡ್ ನ್ಯೂಸ್. ಇದರ ಅರ್ಥ, ನಮ್ಮ ಬಲಿಪೂಜೆ ನಾವು ನಿಜವಾಗಿ ಅರ್ಪಿಸುವುದು ನಮ್ಮ ಕುಟುಂಬ ಜೀವನದಲ್ಲಿ, ನಮ್ಮ ವಾಳೆಯಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಹಳ್ಳಿಯಲ್ಲಿ, ನಮ್ಮ ಪಟ್ಟಣದಲ್ಲಿ, ಎಲ್ಲಿ ನಾವು ಹೋಗುತ್ತೇವೆಯೋ ನಮ್ಮ ಮಾತುಗಳು, ಆ ವರ್ಡ್ಸ್ ಇತರರಿಗೆ ಗೌರವ ನೀಡುವಂತಹ, ಮರ್ಯಾದೆಯನ್ನು ನೀಡುವಂತಹ ಮಾತುಗಳು ನಾವು ಆಡಬೇಕು. ವಿ ಮಸ್ಟ್ ರೆಸ್ಪೆಕ್ಟ್ ದ ಹ್ಯೂಮನ್ ಪರ್ಸನ್, ಹ್ಯೂಮನ್ ರೈಟ್ಸ್. ನಮ್ಮ ಸಮಾಜದಲ್ಲಿ ಮನುಷ್ಯರಿಗೆ ಗೌರವವಿಲ್ಲ. ಇಂದು ಇತರ ಜೀವಿಗಳಿಗೆ ಗೌರವವಿದೆ, ಮನುಷ್ಯರಿಗೆ ಇಲ್ಲ. ಮನುಷ್ಯರು ಸತ್ತು ಹೋದರೂ ಯಾರೂ ಕ್ಯಾರೆ ಮಾಡುವುದಿಲ್ಲ. ಆದರೆ ಈ ಇತರ ಜೀವಿಗಳು ಹೋದರೆ ಬಹಳಷ್ಟೊಂದು ಸದ್ದು ಮಾಡುತ್ತಾರೆ. ನಮ್ಮ ಜೀವನದಲ್ಲಿ ನಾವು ಮನುಷ್ಯರಿಗೆ, ಬುದ್ಧಿಜೀವಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಬೇಕು, ಸತ್ಯವನ್ನೇ ನುಡಿಯಬೇಕು, ಅವರ ಭಾವನೆಗಳನ್ನು ಗೌರವಿಸಬೇಕು. ವಿ ಮಸ್ಟ್ ರೆಸ್ಪೆಕ್ಟ್ ದ ಫೀಲಿಂಗ್ಸ್ ಆಫ್ ಅದರ್. ಇತರರನ್ನು ನಾವು ಕೇಳಬೇಕು. ಆಗ ಎಷ್ಟು ಜನರು ಯೇಸು ಸ್ವಾಮಿಯೊಂದಿಗೆ ಬರುತ್ತಾರೆ. ಯೇಸು ಸ್ವಾಮಿ ಇತರರನ್ನು ಗೌರವಿಸುತ್ತಿದ್ದರು. ಸಂತ ಜೋಸೆಫ್ ವಾಸರು ಇತರರನ್ನು ಗೌರವಿಸುತ್ತಿದ್ದರು, ಇತರರನ್ನು ಆಲಿಸುತ್ತಿದ್ದರು. ವಿ ಮಸ್ಟ್ ಲಿಸನ್ ಟು ಗಾಡ್, ಲಿಸನ್ ಟು ಅದರ್ಸ್. ಇನ್ ಆರ್ಡರ್ ಟು ಲಿಸನ್ ಟು ಗಾಡ್ ವಿ ಮಸ್ಟ್ ಲಿಸನ್ ಟು ಅದರ್ಸ್. ಎರಡನೆಯದಾಗಿ. ಮೂರನೆಯದಾಗಿ, ನಮ್ಮ ಸಮಾಜದಲ್ಲಿ ಎಷ್ಟೋ ಮಂದಿ ಒಬ್ಬಂಟಿಗರಾಗಿದ್ದಾರೆ. ಅವರಿಗೆ ಯಾರೂ ಇಲ್ಲ. ಹಣಕ್ಕಾಗಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಆಗಿರ್ಬೋದು, ಇಡೀ ಜೀವನದಲ್ಲಿ ಆಗಿರ್ಬೋದು, ಕುಟುಂಬದ ಪರಿಸ್ಥಿತಿಯಲ್ಲಿ ಆಗಿರ್ಬೋದು, ನಾವು ಇನ್ನೊಬ್ಬ ಕ್ರೈಸ್ತರಾಗಿ ಹುಡುಕಿಕೊಂಡು ನಾವೇ ಹೋಗಿ ಅಗತ್ಯ ಇದ್ದನ್ನು ನಾವು ಅವಶ್ಯಕತೆಗಳನ್ನು ಪೂರೈಸಬೇಕು. ಯಾವ ಕೆಲಸವನ್ನು ಮಾಡುವಾಗ, ಅಡುಗೆ ಮಾಡುವಾಗಲಾಗಲಿ, ಧರ್ಮ ಪ್ರಾಂತ್ಯದಲ್ಲಿ ಆಗಲಿ, ದೇವಾಲಯಗಳಲ್ಲಾಗಲಿ, ಸೇವೆ ಮಾಡುವಾಗಲೂ, ಸಮಾಜ ಸೇವೆ ಮಾಡುವಾಗಲೂ, ಅಥವಾ ನಾವು ಇತರರಿಗೆ ಸಹಾಯ ಮಾಡುವಾಗಲೂ ನಾವು ಮಾಡಬೇಕು ಯೇಸು ಸ್ವಾಮಿಗೋಸ್ಕರ. ವಿ ಸರ್ವ್, ವಿ ವರ್ಕ್ ಫಾರ್ ಕ್ರೈಸ್ಟ್ ಅಲೋನ್. ಯೇಸು ಸ್ವಾಮಿ ಇಲ್ಲದೆ ನಮ್ಮ ಜೀವನ ಇಲ್ಲ. ಈ ಮನೋಭಾವನೆ ಇದ್ದರೆ ಸಂತ ಜೋಸೆಫ್ ವಾಸರಾಗಿ ನಾವು ಮಾಡುತ್ತೇವೆ. ಸಂತ ಜೋಸೆಫ್ ವಾಸರು, ನಾನೆಲ್ಲ ಮಾಡುವುದು ಯೇಸು ಸ್ವಾಮಿಗೋಸ್ಕರ. ಮದರ್ ತೆರೆದರ್ ಅವರು ಹೇಳಿದರು, ನಾನೆಲ್ಲ ಮಾಡುವುದು ಯೇಸು ಸ್ವಾಮಿಗೋಸ್ಕರ. ಸಂತ ಪೌಲರು ಹೇಳಿದರು, ನಾನೆಲ್ಲ ಮಾಡುವುದು ಯೇಸು ಸ್ವಾಮಿಗೋಸ್ಕರ. ಅಂಥವರು ಕ್ರೈಸ್ತರು. ಬರೀ ಬಲಿಪೂಜೆ, ನವೀನ ಈ ರೆಟ್ರೀಟ್ ಮಾಡಿದವರು ಮಾತ್ರ ಕ್ರೈಸ್ತರಲ್ಲ. ನಿಜವಾಗಿ ಕ್ರೈಸ್ತರ ಯೇಸು ಸ್ವಾಮಿಯ ಜೀವನವನ್ನು ಅಳವಡಿಸಿಕೊಂಡು ಇತರರೊಂದಿಗೆ ಪ್ರೀತಿಯಿಂದ, ಸೌಹಾರ್ದತೆಯಿಂದ, ಉತ್ತಮ ಸಂಬಂಧದಿಂದ ಜೀವಿಸುವವರೇ ಮಿಷನರಿಗಳು, ಕ್ರೈಸ್ತರು. ಈಗ ಯೇಸು ಸ್ವಾಮಿ ಈ ಪರಮ ಸಂಸ್ಕಾರದಲ್ಲಿ ಬರುವಾಗ ಅವರಲ್ಲಿ ನಾವು ಪ್ರಾರ್ಥಿಸೋಣ, ಯೇಸು ಸ್ವಾಮಿಯೇ ನಮಗೆ ಉತ್ಸಾಹಭರಿತರಾದಂತಹ, ಹುರುಪಿನಿಂದ ತುಂಬಿದ ಮಿಷನರಿಯನ್ನಾಗಿ ಮಾಡಿರಿ. ನಿನಗೋಸ್ಕರ ಜೀವಿಸಲು ಬೇಕಾದ ಶಕ್ತಿಯನ್ನು ನೀಡಿರಿ. ಎಲ್ಲ ಕೆಲಸ ಕಾರ್ಯಗಳನ್ನು ನಿಮ್ಮ ಮಹಿಮೆಗೋಸ್ಕರ ಮಾಡಲು ಪವಿತ್ರಾತ್ಮನ ಶಕ್ತಿಯನ್ನು ನೀಡಿರಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಆಮೇನ್. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಎಲ್ಲರೂ ಎದ್ದು ನಿಲ್ಲಿ. ಪುಟ ಸಂಖ್ಯೆ 14. ನಾವು ನಮ್ಮ ವಿಶ್ವಾಸವನ್ನು ಪ್ರಕಟಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಇಳಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು.
ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವನವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ವಿಶ್ವಾಸಿಗಳ ಪ್ರಾರ್ಥನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪಿತಾ ದೇವರು ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸುತ್ತಾರೆ. ನಮ್ಮಲ್ಲಿ ಕೃಪೆಯನ್ನು ಅವರು ತೋರಿಸುತ್ತಾರೆ. ಆದುದರಿಂದ ನಮ್ಮೆಲ್ಲ ಕೋರಿಕೆಗಳನ್ನು ಅವರಿಗೆ ನಾವು ಈಗ ಅರ್ಪಿಸೋಣ. ನಿಮ್ಮ ಉತ್ತರ: ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ದಯಾಮಯ ತಂದೆಯೇ, ಧರ್ಮಸಭೆಯ ಎಲ್ಲ ಮುಖಂಡರನ್ನು ಹಾಗೂ ನಿಮ್ಮ ಪ್ರಜೆಗಳನ್ನು ನಿಮಗೆ ಅರ್ಪಿಸುತ್ತೇವೆ. ಅವರೆಲ್ಲರೂ ನಿಮ್ಮ ವಾಕ್ಯದ ಪ್ರಕಾರ ನಡೆದು ವಿಶ್ವಾಸದ ಜೀವನದ ಮುಖಾಂತರ ತಮ್ಮ ಅಧೀನದಲ್ಲಿರುವ ಎಲ್ಲ ಪ್ರಜೆಗಳನ್ನು ಸ್ವಾರ್ಥ ಸಾರುವ ದಾರಿಯಲ್ಲಿ ನಡೆಸಲು ಬೇಕಾದ ವರಗಳನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ರಾಷ್ಟ್ರದ ಎಲ್ಲ ಮುಖಂಡರು, ಸಮಾಜದ ಜವಾಬ್ದಾರಿಯುಳ್ಳ ಎಲ್ಲ ಅಧಿಕಾರಿ ವರ್ಗದವರು ಪ್ರಜೆಗಳ ಸ್ಥಿತಿಯನ್ನು ಅರಿತು ಅವರ ಅಗತ್ಯಗಳಿಗೆ ಸದಾ ಸ್ಪಂದಿಸುವಂತೆ ಹಾಗೂ ನಾವೆಲ್ಲರೂ ದೇಶದಲ್ಲಿ ಶಾಂತಿಯನ್ನು ಕಾಪಾಡುವಲ್ಲಿ ಶ್ರಮ ಪಡುವಂತೆ ಬೇಕಾದ ಕೃಪಾವರಗಳನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಕುಟುಂಬದಲ್ಲಿ ಹಾಗೂ ಸಮಾಜದಲ್ಲಿ ಇರುವ ಎಲ್ಲ ರೋಗಿಗಳನ್ನು, ಅಸ್ವಸ್ಥತೆಯಿಂದ ಬಳಲುವವರನ್ನು ನಿಮಗೆ ಅರ್ಪಿಸುತ್ತೇವೆ. ಅವರೆಲ್ಲರಿಗೆ ಅವರ ಸಂಕಷ್ಟಗಳನ್ನು ಎದುರಿಸಲು ಬೇಕಾದ ಶಕ್ತಿಯನ್ನು ನೀಡಿರಿ. ನಿಮ್ಮ ಇಚ್ಛೆಯ ಪ್ರಕಾರ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಮಕ್ಕಳು ಹಾಗೂ ಯುವ ಜನಾಂಗವನ್ನು ನಿಮಗೆ ಅರ್ಪಿಸುತ್ತೇವೆ. ಅವರೆಲ್ಲರೂ ನೈತಿಕತೆಯ ಜೀವನವನ್ನು ಜೀವಿಸಲು ಹಾಗೂ ದೇವರ ವಾಕ್ಯದ ಪ್ರಕಾರ ನಡೆದು ಪವಿತ್ರತೆಯ ಜೀವನದ ಮುಖಾಂತರ ನಿಮ್ಮ ಸುವಾರ್ತೆಯನ್ನು ಸಾರಲು ಬೇಕಾದ ಶಕ್ತಿಯನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವವನ್ನು ಸಂಭ್ರಮದಿಂದ ಆಚರಿಸಲು ನಿರಂತರ ಶ್ರಮಿಸಿದವರನ್ನು ಹಾಗೂ ವಿವಿಧ ರೀತಿಯಲ್ಲಿ ನೆರವು ನೀಡಿದ ದಾನಿಗಳನ್ನು ನೀವು ಆಶೀರ್ವದಿಸಿರಿ. ಅವರಿಗೆ ಮುಂದಿನ ಜೀವನದಲ್ಲಿ ಶಾಂತಿ ಹಾಗೂ ಆರೋಗ್ಯವನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಪರಮಪ್ರಸಾದದ ಆಚರಣೆಯಲ್ಲಿ ಭಾಗಿಯಾಗಿರುವ ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ವಾಕ್ಯದ ಪ್ರಕಾರ ಜೀವಿಸಿ ಶುಭ ಸಂದೇಶವನ್ನು ಎಲ್ಲರಿಗೂ ಸಾರಲು ಬೇಕಾದ ಶಕ್ತಿ ನೀಡಿರಿ. ಪ್ರಾರ್ಥನೆಯ ಹಾಗೂ ಕ್ಷಮಿಸುವ ಮನೋಭಾವನೆಯಿಂದ ಜೀವಿಸಿ ಇತರರನ್ನು ನಿಮ್ಮ ಸನ್ನಿಧಿಗೆ ತರಲು ಬೇಕಾದ ವರಗಳನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಕರ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಮೌನವಾಗಿ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸಲ್ಲಿಸೋಣ. ಒಬ್ಬ ವ್ಯಕ್ತಿಯು ಅವರ ಉದ್ಯೋಗಕ್ಕೋಸ್ಕರ ಪ್ರಾರ್ಥನೆ ಮಾಡಲು ಹೇಳಿದ್ದಾರೆ. ಅವರ ಉದ್ಯೋಗವು ಸ್ಥಿರವಾಗಲು ಮತ್ತು ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಲೆಸಲು ಪ್ರಾರ್ಥಿಸಿರಿ ಎಂಬುದಾಗಿ ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಮತ್ತು ನಮ್ಮ ದೇಶದಲ್ಲಿ ಶಾಂತಿ ಸಮಾಧಾನ, ನಮ್ಮ ಪರಿಸರದಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಆಚರಣೆಗಳು ವಿಶ್ವಾಸದಿಂದ ತುಂಬಲು ಜನರಿಗೆ ಸಂತೋಷವನ್ನು ನೀಡಲು ದೇವರು ನಮಗೆ ಹರಸಬೇಕೆಂದು ನಾವು ಪ್ರಾರ್ಥಿಸೋಣ. ಸರ್ವಶಕ್ತ ಪಿತಾ ದೇವರೇ, ಸಂತ ಜೋಸೆಫ್ ವಾಸರನ್ನು ನಮಗೆ ನೀಡಿದಕ್ಕಾಗಿ ನಿಮಗೆ ಸ್ತುತಿಯನ್ನು ನಾವು ಸಲ್ಲಿಸುತ್ತೇವೆ. ನಾವು ನಿಮ್ಮ ಮುಂದಿಟ್ಟ ಎಲ್ಲ ಕೋರಿಕೆಗಳನ್ನು ನೀವು ಸ್ವೀಕರಿಸಿರಿ. ನಿಮ್ಮ ಪವಿತ್ರಾತ್ಮರ ಶಕ್ತಿಯಿಂದ ನಮ್ಮನ್ನು ತುಂಬಿರಿ. ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ನಾಮದಲ್ಲಿ, ಆಮೆನ್. ಪುಟ ಸಂಖ್ಯೆ ಬಂದಿದೆವೋ ಕಾಣಿಕೆ
ಎಮ್ಮೊಳೆಯ ಸ್ವೀಕರಿಸು ಐಕ್ಯತೆಯ ಅಧಿಕರಿಸು ಏಪಿತನೇ ಬಂದಿರೆವು ಕಾಣಿಕೆಯ ತಂದಿರೆವು. ನಿಮ್ಮ ಈ ಲೀಫ್ಲೆಟಲ್ಲಿ ಪುಟ ಸಂಖ್ಯೆ 15 ತೆಗೆಯಿರಿ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು, ನಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ನಮ್ಮ ಇಡೀ ಧರ್ಮಸಭೆಗಳ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಿರಿ. ಸರ್ವಶಕ್ತ ದೇವರೇ, ಸಂತ ಜೋಸೆಫ್ ವಾಸ್ ಅವರ ಹಬ್ಬದಂದು ನಾವು ಅರ್ಪಿಸುವ ಬಲಿ ಕಾಣಿಕೆಗಳನ್ನು ದಯೆಯಿಂದ ಈಕ್ಷಿಸಿರಿ. ಪ್ರಭುವಿನ ಯಾತನೆಯ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ಈಗ ಆಚರಿಸುತ್ತಿರುವುದನ್ನು ಅನುಕರಿಸಿ ನಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತಾನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತ ಜೋಸೆಫ್ ವಾಸ್ ಅವರ ಹಬ್ಬದಂದು ನಿಮ್ಮ ಧರ್ಮಸಭೆ ಹರ್ಷಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುಶಿಕ್ಷಿತಗೊಳಿಸುತ್ತೀರಿ ಹಾಗೂ ಅವರ ಪ್ರಾರ್ಥನೆಗಳನ್ನು ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮೆ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮನ್ನು ಸ್ತುತಿಯನ್ನು ಘೋಷಿಸುತ್ತೇವೆ. ಪರಮ ಪೂಜ್ಯ ದೇವನೇ, ಪರಮ ಪಾವನಾತ್ಮನೇ, ಸೈನ್ಯಗಳೊಡೆಯನೇ, ಪರಮ ಪೂಜ್ಯನೇ, ಸೈನ್ಯಗಳೊಡೆಯನೇ, ಪರಮ ಪೂಜ್ಯನೇ, ಸ್ವರ್ಗ ಭುವಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯೋ. ಸ್ವರ್ಗ ಭುವಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಈಶನಾಮದಲ್ಲಿ ಬರುವ ಕ್ರೈಸ್ತರಾಶೀರ್ವದಿತರು, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ.
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪ್ರಾರ್ಥನೆ ಮಾಡಲಾದ ಸಮಯದಲ್ಲಿ ಸ್ವ-ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ತಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿಹರು, ಕ್ರಿಸ್ತರು ಮರಳಿ ಬರುವರು. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿಯುವ ರೊಟ್ಟಿಯನ್ನು, ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರ ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ: ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ
ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭುವೇ, ತಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಅದರ ಒಂದೇ ಮಾತನ್ನು ಹೇಳಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪುಟ ಸಂಖ್ಯೆ 18. ಹೃದಯವು ನಿನಗಾಗಿ ಕಾದಿದೆವೋ ಸ್ವಾಮಿಯೇ, ಬೇಗನೆ ಆಗಮಿಸು ಹರಸೆನ್ನವೋ ದೇವನೇ. ಹೃದಯವು ನಿನಗಾಗಿ ಕಾದಿದೆವೋ ಸ್ವಾಮಿಯೇ, ಬೇಗನೆ ಆಗಮಿಸು ಹರಸೆನ್ನವೋ ದೇವನೇ. ಬಾಳಿಗೆ ನೆರವು ಬೇಕೆ ನನಗೆ, ನಾಳಿಗೂ ಇಂದಿಗೂ ನೀ ನನಗೆ. ನಾಳೆಗೂ ಸಾಕೆ ನನಗೆ, ಬೇರೇನು ಬೇಡೇನು ಕೊನೆಯವರೆಗೆ. ಓ ದೇವಾ ನಮ್ಮ ಜೀವ, ಶರಣೆಂದೆ ಸ್ವಾಮಿಯೇ ಬಾ ಬೇಗ. ಓ ದೇವಾ ನಮ್ಮ ಜೀವ, ಶರಣೆಂದೆ ಸ್ವಾಮಿಯೇ ಬಾ ಬೇಗ. ಹೃದಯವು ನಿನಗಾಗಿ ಕಾದಿದೆವೋ ಸ್ವಾಮಿಯೇ, ಬೇಗನೆ ಆಗಮಿಸು ಹರಸೆನ್ನವೋ ದೇವನೇ. ಹೃದಯವು ನಿನಗಾಗಿ ಕಾದಿದೆವೋ ಸ್ವಾಮಿಯೇ, ಬೇಗನೆ ಆಗಮಿಸು ಹರಸೆನ್ನವೋ ದೇವನೇ. ಎದ್ದು ನಿಲ್ಲೋಣ, ಪ್ರಾರ್ಥಿಸೋಣ. ಪ್ರಭು ಸಂತರಾದ ಸಂತ ಜೋಸೆಫ್ ಅವರ ಹಬ್ಬದ ದಿನದಂದು ನಾವು ಈ ಬಲಿಪೀಠದಿಂದ ಸ್ವಾಗತಿಸಿದ ರಕ್ಷಕರು ನಮ್ಮನ್ನು ಹರ್ಷಗೊಳಿಸಲಿ. ಇಂದು ನಿಮ್ಮ ದಯಾ ಅನುಗ್ರಹಕ್ಕೆ ಹಾತೊರೆಯುತ್ತಾ ನಮ್ಮ ವಿಶ್ವಾಸದ ಅಮೂಲ್ಯ ಉಗಮವನ್ನು ಗೌರವಿಸುತ್ತೇವೆ. ಹಾಗೂ ನಿಮ್ಮ ಸಂತರಲ್ಲಿ
ನೀವು ಎಸಗಿದ ಅದ್ಭುತಗಳನ್ನು ಸಾರುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ್ತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯಾರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. श्याम ಸಂತ ಜೋಸೆಫ್ ವಾರ್ಷಿಕ ಈ ಮಹೋತ್ಸವದ ದಿನ ಈ ಕನ್ನಡ ಕೃತಜ್ಞತಾ ಪೂಜೆಯನ್ನು ಸಲ್ಲಿಸಿದ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಮಂಗಳ ಜ್ಯೋತಿ ಕೇಂದ್ರದ ನಿರ್ದೇಶಕರು ವಂದನೀಯ ಫಾದರ್ ವಿಜಯ್ ಮಚಾದು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಫಾದರ್ ಲಾರೆನ್ಸ್ ಹಾಗೂ ಫಾದರ್ ಅಶ್ವಿನ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಪೂಜೆಗೆ ಸೇರಿದ ತಮಗೆಲ್ಲರಿಗೂ ಈ ಹಬ್ಬದ ಶುಭಾಶಯಗಳನ್ನು ನಾನು ಕೋರುತ್ತಾ ಇದ್ದೇನೆ. ಈ ಪೂಜೆಗೆ ಬಂದ ತಾವೆಲ್ಲರೂ ಸಂತ ಜೋಸೆಫ್ ವಾಜರ ಆಶೀರ್ವಾದಗಳನ್ನು ಪಡೆದು ಪುನೀತರಾಗಬೇಕು ಎಂಬುದೇ ನಮ್ಮೆಲ್ಲರ ಪ್ರಾರ್ಥನೆ. ಫಾದರ್ ವಿಜಯ್ ಮಚಾದೋ ಇವರಿಗೆ ಪ್ರೀತಿಯ ಸಂಕೇತವಾಗಿ ಈ ಹೂಗುಚ್ಛವನ್ನು ಹಾಗೂ ಸವಿ ನೆನಪಿನ ಕಾಣಿಕೆಯಾಗಿ ಈ ನಮ್ಮ ಪುಣ್ಯಕ್ಷೇತ್ರದ ವಾರ್ಷಿಕ ಕ್ಯಾಲೆಂಡರ್ ಇದನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಸಂತೋಷದಿಂದ ಅವರು ಸ್ವೀಕರಿಸಬೇಕಾಗಿ ನಿಮ್ಮೆಲ್ಲರ ಪರವಾಗಿ ಕೋರುತ್ತೇನೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪುಣ್ಯಕ್ಷೇತ್ರದ ನಿರ್ದೇಶಕರು ವಂದನೀಯ ಸ್ವಾಮಿ ಬೆಂಜಮಿನ್ ಪಿಂಟೋ ಫಾದರ್ ಅವರಿಗೆ ನಾವು ಹಬ್ಬದ ಶುಭಾಶಯಗಳನ್ನು ಕೋರೋಣ. ಎಲ್ಲರೂ ಕೈ ಚಪ್ಪಾಳೆ ನೀಡಿ ಅವರಿಗೂ ಕೂಡ ಅಭಿನಂದನೆಯನ್ನು ಹಾಗೂ ಇಲ್ಲಿರುವಂಥ ವಂದನೀಯ ಸ್ವಾಮಿ ಶಾನ್ ರಾಡ್ರಿಗಸ್ ಅವರಿಗೂ ಹಬ್ಬದ ಶುಭಾಶಯಗಳು. ಮತ್ತು ಇಲ್ಲಿ ಧರ್ಮ ಭಗಿನಿಯರಿದ್ದಾರೆ, ಎಲ್ಲರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಹಬ್ಬದ ಶುಭಾಶಯಗಳನ್ನು ನಾವು ಸಲ್ಲಿಸುತ್ತೇವೆ. ಮುಂದಿನ ಬಲಿಪೂಜೆ ಇರುವುದು 6 ಗಂಟೆಗೆ ಸರಿಯಾಗಿ ಕೊಂಕಣಿ ಭಾಷೆಯಲ್ಲಿ. ನಂತರ ಕೊನೆಯ ಬಲಿಪೂಜೆ 8 ಗಂಟೆಗೆ ಸರಿಯಾಗಿ. ನಾಳೆ ಮತ್ತು ನಾಡಿದ್ದು ಶನಿವಾರ ಮತ್ತು ಭಾನುವಾರ ಬಲಿಪೂಜೆಯ ಸಮಯ ಮುಂಜಾನೆ ಮೊದಲ ಬಲಿಪೂಜೆ 8:30 ಗಂಟೆಗೆ, ಎರಡನೆಯದು 10:30, ಮೂರನೆಯದು 2 ಗಂಟೆ, ನಾಲ್ಕನೆಯದು 4 ಗಂಟೆ ಕನ್ನಡ ಭಾಷೆ, ನಂತರ 6 ಮತ್ತು 8. ಇದನ್ನು ನೀವು ನಿಮ್ಮ ಮಿತ್ರರಿಗೆ, ಸಂಬಂಧಿಕರಿಗೆ, ನೆರೆಹೊರೆಯವರಿಗೆ ಹೇಳಬೇಕಾಗಿ ಮತ್ತು ಈ ಶುಭ ಸಂದೇಶವನ್ನು ಸಾರಬೇಕಾಗಿ ನಾವು ವಿನಂತಿಸುತ್ತೇವೆ. ನಾವೆಲ್ಲರೂ ಈಗ ಎದ್ದು ನಿಲ್ಲೋಣ. ಈಗ ವಿಶೇಷವಾಗಿ ಅನಾರೋಗ್ಯದಿಂದ ಬಳಲುವ ಜನರಿಗೋಸ್ಕರ, ಅಸ್ವಸ್ಥತೆಯಿಂದ ಇರುವಂತಹ ಜನರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡೋಣ. ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯೇ, ನಿಮ್ಮ ದಿವ್ಯ ಕುಮಾರರು ಘೋರ ಯಾತನೆಯನ್ನು ಅನುಭವಿಸಿ ರೋಗ ರುಜಿನಗಳಿಂದ ನರಳುತ್ತಿರುವವರಿಗೆ ಸಹನೆಯನ್ನು ಕಲಿಸಿದರು. ಅಸ್ವಸ್ಥತೆಯಿಂದ, ನೋವಿನಿಂದ ಕುಗ್ಗಿ ಹೋಗಿರುವ ನಮ್ಮ ಎಲ್ಲ ಸಹೋದರ ಸಹೋದರಿಯರು ಸಂತ ಜೋಸೆಫ್ ವಾಸರ ಆದರ್ಶವನ್ನು ಅನುಸರಿಸುತ್ತಾ ಕ್ರಿಸ್ತ ಯೇಸುವಿನ ಯಾತನೆಯಲ್ಲಿ ಪಾಲ್ಗೊಂಡು ಲೋಕೋದ್ಧಾರಕವಾಗಿ ತಮ್ಮ ಯಾತನೆಯನ್ನು ಸಮರ್ಪಿಸುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕೊನೆಯ ರಾಗವನ್ನು ನಾವು ಹಾಡುತ್ತೇವೆ. ಈಗ ನೀವೆಲ್ಲರೂ ಸಾಲಾಗಿ ಬರುವುದು. ಇಲ್ಲಿರುವ ಯಾಜಕರು ಮತ್ತು ನಮ್ಮ ಡೀಕನ್ ಸಹೋದರರು ನಿಮ್ಮ ಶಿರದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುತ್ತಾರೆ. ಸಂತ ಜೋಸೆಫ್ ವಾಜರೆ ದೈವ ಚಿತ್ತ ಪಾಲಕ
ಕಷ್ಟದಲ್ಲಿ ರಕ್ಷಿಸೆ ಮಗೆ ಮುಕ್ತಿ ಹೊಂದಲು ದಾರಿ ತೋರಿರಿ ಪಾಪ ಗೆಲ್ಲಿಸಲು ಶಕ್ತಿ ನೀಡಿರಿ ಸತ್ಯ ಪದದಲ್ಲಿ ನಮ್ಮ ನಡೆಸಿರಿ ಪ್ರೀತಿ ಪ್ರೇಮನಿ ಮಾಡಲು ಕೃಪೆಯ ನೀಡಿರಿ ಸಂತ ಜೋಸೆಫ್ ವಾಸರೇ ದೈವ ಚಿತ್ತ ಪಾಲಕರೇ ಕೃಪೆಯ ಬೇಡಿ ನೀಡಿರೆ ಮಗೆ ಕಷ್ಟದಲ್ಲಿ ರಕ್ಷಿಸೆ ಮಗೆ ಪುತ್ರನೊಡ